ಮರ್ವಾಯಿ. ಹಾಯ್ ಹೆಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಊರಲ್ಲಿದ್ದೀನಿ. ಜಸ್ಟ್ ಬೆಳಿಗ್ಗೆ 5:30ಗೆ ಅಕ್ಕನ ಮನೆ ಹತ್ರ ರೀಚ್ ಆದರೆ. ಸೊ ನನ್ನ ಗಾಡಿ ಅಲ್ಲಿ ಇತ್ತು ಸ್ಕೂಟರ್, ಅದರಲ್ಲಿ ಇವಾಗ ನಾನು ರಿಟರ್ನ್ ಮನೆಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಆಲ್ಮೋಸ್ಟ್ ಒಂದು 25 ಕಿಲೋಮೀಟರ್ ಇದೆ ಮನೆಗೆ. ಸಿಕ್ಕಾಪಟ್ಟೆ ಚಳಿ ಇದೆ. ಮಾರ್ನಿಂಗ್ ಆಲ್ಮೋಸ್ಟು 7 o'clock ಇವಾಗ ಟೈಮು. ಚಳಿ ಇದೆ. ನೈಟ್ ಸ್ವಲ್ಪ ಮಳೆ ಬಂದಿದೆ, ಜಾಸ್ತಿ ಮಳೆ ಇದೆ. 25 ಕಿಲೋಮೀಟ್ರ್ ಆದಮೇಲೆ ಮನೆ ರೀಚ್ ಆಗಿ ಫ್ರೆಶ್ ಅಪ್ ಆಗಿ ಆಮೇಲೆ ಸಿಗ್ತೀನಿ. ಅದೈತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ರಾವೆಲ್ ಬಾಕ್ಸ್. ಸೊ ಇವತ್ತು ಮನೇಲಿದ್ದೀನಿ. ಮನೇಲಿ ಅಪ್ಪ ಇದ್ದಾರೆ, ಅಮ್ಮ ಇದ್ದಾರೆ. ಇದು ಬಸಳೆ ಗಿಡ ಅಮ್ಮ ಮಾಡಿದಿರೋದು. ಇದಕ್ಕೆ ಅಮ್ಮ ಚಪ್ರ ಹಾಕಿದ್ದಾರೆ. ಚಪ್ರ ಅಂದರೆ ಬಳ್ಳಿ, ಈ ಥರ ಕೆಳಗಡೆ ಬಳ್ಳಿ ಬರುತ್ತೆ. ಬಳ್ಳಿಗೆ 2 ಕಂಬ ಥರ ಹಾಕ್ಬಿಟ್ಟು ಈ ಥರ ಚಪ್ರ ಅಂತ ಹಾಕ್ತಾರೆ. ಚಪ್ರ ಅಂದರೆ ಅದ್ರ ಮೇಲೆ ನೀಟಾಗಿ ಬಸಳೆ ಗಿಡ ಇರುತ್ತೆ. ಸೊ ಇದನ್ನೇನು ಮಾಡ್ತೀವಿ, ಈ ತುದಿನ ಎಷ್ಟು ಬೇಕಷ್ಟು ಕಟ್ ಮಾಡಿಕೊಂಡು ಸಾಂಬಾರು ಮಾಡ್ತೀವಿ. ಬಸಳೆ ತುಂಬ ಒಳ್ಳೆಯದಿದು ಹೆಲ್ತ್ಗೆ. ಆಮೇಲೆ ಇದು ನಮ್ಮ ಸೈಟು, 1 ಎಕರೆ ಇದೆ ಸೈಟಲ್ಲಿ. ಆಮೇಲೆ ಇದು ಕಾಡು ಮಾವಿನ ಹಣ್ಣಿನ ಮರ, ಇದರಲ್ಲಿ ಆಗಿಲ್ಲ. ಆಮೇಲೆ ಇನ್ನೊಂದು ನೆಕ್ಕರೆ ಮಾವಿನ ಮರ, ಇದರಲ್ಲಿ ಆಲ್ಮೋಸ್ಟು ಕೆಲವೊಂದಾಗಿದೆ, ಒಂದೊಂದಾಗಿದೆ, ಒಂದೊಂದಿಲ್ಲ. ಕಾಣಿಸ್ತಿರ್ಬೋದು ಆಗಿರೋದು ನಿಮಗೆ. ತುಂಬ ಕಮ್ಮಿ ಆಗಿದೆ ಈ ಸಲ. ಇದು ತೊಂಡೆಕಾಯಿ ಬಳ್ಳಿ ನಮ್ಮಮ್ಮ ಮಾಡಿರೋದು. ಎಗೇನ್ ಅಮ್ಮ ಮನೇಲಿ ಕೂತ್ಕೊಂಡು ಏನೋ ಒಂದು ಮಾಡ್ತಾನೆ ಇರ್ತಾರೆ. ಸೊ ಇದರಲ್ಲಿ ಆಲ್ಮೋಸ್ಟ್ ತೊಂಡೆಕಾಯಿ ಆಗಿದೆ ನೋಡಿ. ಸೌಂಡ್ ಕೇಳಿಸ್ತಿದೆಯಾ? ಅದು ಪೀಕಾಕ್ ಅಂದರೆ ನವಿಲು ಸೌಂಡು. ನಮ್ಮ ಮನೆ ಹತ್ರ ತುಂಬ ನವಿಲುಗಳು ಬರ್ತವೆ. ಸೊ ನಮ್ಮ ಮನೇಲಿ ಹಲಸಿನ ಹಣ್ಣಾಗಿದೆ, ಜಾಕ್ ಫ್ರೂಟ್.
ನೋಡಿ ಜಾಕ್ ಫ್ರೂಟ್ ಆಗಿದೆ. ಇನ್ನೇನು ಹಣ್ಣಾಗೋ ಸೀಸನ್ ಬರ್ತದೆ, ಮಳೆ ಬಂದಂಗೆ ಹಣ್ಣಾಗುತ್ತೆ ಮುಂದೆ. ಸೊ ಇದು ಸಖತ್ತಾಗಿರುತ್ತೆ ಟೇಸ್ಟು ಜಾಕ್ ಫ್ರೂಟ್. ಇದರಿಂದ ತಿಂಡಿಗಳನ್ನ ಮಾಡ್ತಾರೆ, ತಿನ್ನೋಕೆ ಚೆನ್ನಾಗಿರುತ್ತೆ. ಕನ್ನಡನೂ ಇದೆ. ಪೈನಾಪಲ್ ಕೂಡ ಇದೆ ಮನೇಲಿ. ಸೊ ಇದು ಬೆಳೆದಿದೆ, ಬಟ್ ಹಣ್ಣಾಗಿಲ್ಲ ಇನ್ನು. ಹಣ್ಣಾಗಿಲ್ಲ. ನೀರು ದೋಸೆ ಯಾರು ಮಾಡಲ್ಲ ನಮ್ಮ ದೋಸೆ. ನಿಂದು ಸ್ಪೆಷಲ್ ದೋಸೆ ಅಲ್ಲಮ್ಮ. ದಪ್ಪ ದಪ್ಪ ಹೊಯ್ಯಿ ಅಂತ ಸಿಟ್ಟು ಹೊತ್ತು ದಪ್ಪ ತಿನ್ನು. ಮರ್ವಾಯಿ ಸಾರು ಮಾರು ತುಳುವಾಗ ಅಂತೇಳಮ್ಮ. ತುಳುವಾಗ ಮರ್ವಾಯಿ ಅಂತೇಳಿ. ಮರುವಾಯಿ ಬೀಜ ಬೀಜ ಬಂಡು ಬಿದ್ದು ಬಂಡು ಹಾಕಿ ಬೀಜ ಬಂಡು ಕಾಣಿ ಬಿದ್ದು ಬಂಡು ಎಲ್ಲ ಎಲ್ಲ ಅದ್ರೊಳಗೆ ಹೋಗ್ತೇತ ಅಂತ ಸಾರು ಚೆಲ್ತಾ ಈಗ. ಘಮ 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 ಅಂತ ಹೇಳ್ತಮ್ಮ. ಮರ್ವಾಯಿ ಇಂಗ್ಲೀಷಾಗ ಸೆಲ್ಸ್ ಅಂತ ಹೇಳ್ತಾರೆ, ಶೆಲ್ಸ್. ಮರ್ವಾಯಿ ಕೈ ಮುಗಿದಿಲ್ಲ. ಪರ್ಮಳ ಬತ್ತ ಘಮ ಘಮ ಅಂತ. ಮೊಬೈಲ್ ಗೊತ್ತಾ. ಒಳ್ಳೆ ಅಲ್ಲಿರೋದು ನಮ್ಗೆ ಬೇಕಿರೋದು ಅಡಿಗೆ ಒಳ್ಳೆ ಅಡಿಗೆ ಬೇಕಾಗಲ್ಲ ಮುಸುಲಾದ ಟೈಮ್ ಈಗ 11:30. ಮನೇಲಿ ಒಂದು ಗಿಡನ ತೆಗೆದುಬಿಟ್ಟು ಬೇರೆ ಕಡೆ ನಡಬೇಕಿತ್ತು, ನಟ್ಟಾಯಿತು. ಅದಾದಮೇಲೆ ಟ್ಯಾಂಕ್ ಕ್ಲೀನ್ ಮಾಡಿ ಟ್ಯಾಂಕ್ ವಾಟರ್ ಫಿಲ್ ಮಾಡಾಯಿತು. ಕ್ಲೀನ್ ಮಾಡಿ ವಾಟರ್ ಫಿಲ್ ಮಾಡಿದ್ದಾಯಿತು. ಅದಾದಮೇಲೆ ಜೋರಾಗಿ ಮಳೆ ಬರ್ತಾಯಿದೆ. ಟೈಮ್ ಈಗ 11:30. ತೋಟದ ಕಡೆ ಹೋಗ್ತಾಯಿದೆ. ನಮ್ಮ ಚಿಕ್ಕ ತೋಟ ಇದೆ, ನಮ್ಮ ತಾತಂದು ನಮಗೆ ಅಂದರೆ ಅದ್ರ ಒಂದು ಪಾರ್ಟ್ ನಮಗೆ ಸಿಕ್ಕಿರೋದು, ತಾತಂದು ಜಾಗ ಅದು. ಅಲ್ಲಿ ಹೋಗ್ತಾಯಿದ್ದೀನಿ ನಾನು. ಅಮ್ಮ ಮುಂದೆ ಹೋಗ್ತಾ ಇದ್ದಾರೆ, ನಾನು ಸ್ವಲ್ಪ ಹಿಂದೆ ಇದ್ದೀನಿ. ಮಳೆಗೆ ಚಿಕ್ಕ ಚಿಕ್ಕ ತೋಡಂತಿರುತ್ತೆ. ಸೊ ಅದರಲ್ಲಿ ಜೋರಾಗಿ ಮಳೆ ಬರೋ ಟೈಮಲ್ಲಿ ನೀರು ಬರ್ತಿರುತ್ತೆ ತೋಡಲ್ಲಿ. ಸೊ ಆ ನೀರು ಬರ್ತಿರೋ ಟೈಮಲ್ಲಿ ತೆಂಗಿನಕಾಯಿ ಎಲ್ಲ ಬರುತ್ತೆ. ಸೊ ತೆಂಗಿನಕಾಯಿ ಬಂದರೆ ನಮಗೆ ಸಿಕ್ಕಿದ್ರೆ, ಸೊ ರೈನಿಂಗ್ ಸೀಸನಲ್ಲಿ ತೆಂಗಿನಕಾಯಿ ಸ್ಟೋರ್ ಮಾಡ್ಬೋದು, ಒಂದು ಸ್ವಲ್ಪ ಸಿಗತ್ತೆ. ಸ್ವಲ್ಪ ಡೇಂಜರು ಇದೆ, ದೊಡ್ಡ ದೊಡ್ಡ ನೀರು ಬರೋ ಕಡೆ ಹೋದರೆ ಸ್ವಲ್ಪ ಡೇಂಜರು. ಕಡಿಮೆ ನೀರು ಬರೋ ಕಡೆ ಹೋದರೆ ಪರವಾಗಿಲ್ಲ, ಡೇಂಜರ್ ಏನಿಲ್ಲ. ಸೊ ಸಿಗೋ ತೆಂಗಿನಕಾಯಿನ ಕತ್ತಿಯಿಂದ ತಗೊಂಡು ಆಮೇಲೆ ಎಲ್ಲನೂ ಚೀರಾಗಿ ಹಾಕ್ಕೊಂಡು ಮನೆಗೆ ಬರ್ತೀವಿ. ಸೊ ನೋಡೋಣ ಇವತ್ತೆಷ್ಟು ತೆಂಗಿನಕಾಯಿ ಸಿಗತ್ತೆ ಅಂತ. ಸ್ವಲ್ಪ ತೋಟಕ್ಕೆ ಹೋಗೋ ದಾರಿ ಅಷ್ಟು ಚೆನ್ನಾಗಿಲ್ಲ, ಇದು ಬೇರೆಯವ್ರ ಜಾಗ. ಫುಲ್ ಮಳೆ ಬಂದು ಕೆಸರಾಗಿ ಜಾರ್ತಾ ಇದೆ. ಸೊ ಇದು ಬೇರೆಯವ್ರ ತೋಟ, ನಮ್ಮ ತೋಟ ಆ ಕಡೆ ಇದೆ ನೋಡಿ. ಜಸ್ಟು 3-4 ಡೇಸ್ ಆಯಿತು ಮಳೆ ಬಂದಿಲ್ಲ. ಬಟ್ ಇವತ್ತು ನೋಡಿ ಒಂದೇ ದಿನ ಒಂದು ಅರ್ಧ ಗಂಟೆ ಬಂತು. ನೀರು ಯಾವ ಥರ ಬರ್ತಾಯಿದೆ ನೋಡಿ ಇದರಲ್ಲಿ. ಆ್ಯಕ್ಚುಲಿ ಇದರಲ್ಲಿ ಇದು ಕೆಸರು ನೀರು ಸ್ಟಾಪ್ ಆದಮೇಲೆ ಕ್ಲೀನಾಗಿರೋ ನೀರು ಬರುತ್ತೆ. ಆ ನೀರಲ್ಲಿ ನಾವು ಆ್ಯಕ್ಚುಲಿ ಕ್ರ್ಯಾಬ್ ಹಂಟ್ ಮಾಡೋಕ್ಕೆ ಹೋಗ್ತೀವಿ. ಇದರಲ್ಲಿ ದೊಡ್ಡ ಹೊಳೆಗೆ ಹೋಗ್ತೀವಿ,
ಸಮ್ಟೈಮ್ಸ್ ಯಾರೂ ಜನ ಇಲ್ಲ ಅಂದಾಗ ಈ ಥರ ಚಿಕ್ಕ ಚಿಕ್ಕ ನೀರು ಬರೋ ತೋಡುಗಳಲ್ಲಿ ಹೋಗ್ಬಿಟ್ಟು ಕ್ರ್ಯಾಬ್ ಹಂಟ್ ಮಾಡ್ತೀವಿ. ನೋಡಿ ನೋಡ್ಬೋದು ಫುಲ್ ಇದೆ ವಾಟ್ರು. ಸೊ ಈ ಥರ ವಾಟ್ರಲ್ಲಿ ತೆಂಗಿನಕಾಯಿ ಬರುತ್ತೆ. ನಮ್ಮಮ್ಮ ಮುಂದೆ ಹೋಗ್ತಾ ಇದ್ದಾರೆ, ಅವ್ರ ಜೊತೆ ಹೋಗೋಣ. ಸೊ ಸ್ವಲ್ಪ ಹುಲ್ಲು ಎಲ್ಲ ಇರೋದ್ರಿಂದ ಜಾಸ್ತಿ ನೋಡ್ಕೊಂಡು ಹೋಗಬೇಕಾಗತ್ತೆ. ಯಾಕೆಂದರೆ ಹುಲ್ಲಲ್ಲಿ ಕೆಲವು ಹಾವು ಹಲ್ಲಿ ಈ ಥರ ಏನಾದರೂ ಇರ್ತವೆ. ಸೊ ನೋಡಿ, ಇದು ಒಂದೊಂದು ಸಲ ಇದು ಫುಲ್ ಆಗಿಬಿಟ್ಟು ಇದರಿಂದ ನೀರು ಈ ಕಡೆಗೆ ಜಂಪ್ ಆಗ್ತಿರುತ್ತೆ. ನೋಡಿ ಇಲ್ಲಿ ತುಂಬ ನ್ಯಾರೋ ಇದೆ, ಚಿಕ್ಕ ಚಿಕ್ಕ ದಾರಿ. ಇದು ತುಂಬ ಕೇರ್ಫುಲ್ಲಾಗಿ ಹೋಗಬೇಕಾಗತ್ತೆ. ಕೆರೆಗಳು ಫುಲ್ಲಾಗಿದೆ, ಫುಲ್ ಗ್ರೀನ್ ತೋಟ, ಅಡಿಕೆ ತೋಟ ನಮ್ಮ ಕಡೆ ಸ್ವಲ್ಪ ಫೇಮಸ್ಸು. ಜಾಸ್ತಿ ಜನ ಅಡಿಕೆಯಿಂದನೇ, ಇಲ್ಲಿ ಅಡಿಕೆನೇ ಅಗ್ರಿಕಲ್ಚರು. ನೋಡಿ ಈ ಥರ ಬ್ಲಾಕ್ ಆಗಿದೆ ಇಲ್ಲಿ ವಾಟ್ರು, ಇದನ್ನು ತೆಗೆದುಬಿಡೋಣ. ಸೊ ನೀರು ಸ್ವಲ್ಪ ಕ್ಲೀನಾಗಿ ಹೋಗುತ್ತೆ. ನೀರು ಬ್ಲಾಕ್ ಆದರೆ ಕಸ ತುಂಬಿಕೊಳ್ಳುತ್ತೆ. ಇದು ನಮ್ಮ ತಾತನ ಮನೆ. ಅವತ್ತೊಂದು ವೀಡಿಯೋ ಹಾಕಿದೆ, ನೋಡಿರ್ಬೋದು ನೀವು. ನೋಡಿಲ್ಲ ಅಂದರೆ ಚೆಕ್ ಮಾಡಿ. ನಮ್ಮ ಅಜ್ಜನ ಮನೆ ಅಂತ ಒಂದು ವೀಡಿಯೋ ಹಾಕಿದ್ದೀನಿ. ಅಯ್ಯಪ್ಪ, ಅಮ್ಮ ಇಲ್ಲಿ ವೇರ್ ಈಸ್ ಮೈ ಮದರ್. ಅಮ್ಮ ಮುಂದೆ ಹೋಗ್ತಿದ್ದಾರೆ. ಸೀದಾ ಈ ಥರ ಬಂದಾಗ ಸೀದಾ ಹೋಗಬೇಡಿ, ಪಕ್ಕದಲ್ಲೇ ಕೆರೆ ಇದೆ. ಕೆರೆ ಯಾವುದು ತೋಟ ಯಾವುದು ಗೊತ್ತಾಗಲ್ಲ, ಮಿಸ್ ಆಗುತ್ತೆ ಸಮ್ಟೈಮ್ಸ್. ಸೊ ಮಿಡ್ಲಲ್ಲಿ ಈ ಥರ ವಾಟ್ರದ್ದು ಕಣಿ ಇರುತ್ತೆ. ಆ ಕಣಿಯಲ್ಲಿ ತೆಂಗಿನಕಾಯಿಗಳು ಸಿಗ್ತವೆ, ಕ್ರ್ಯಾಬ್ ಸಿಗುತ್ತೆ, ಫಿಶ್ ಸಿಗುತ್ತೆ ಸಮ್ಟೈಮ್ಸ್. ಸೊ ತೆಂಗಿನಕಾಯಿ ಬಿದ್ದಿದೆ, ನೋಡೋಣ. ಇಲ್ಲಿ ಪ್ರಾಬ್ಲಮ್ ಏನಂದರೆ ಸ್ವಲ್ಪ ಕೋತಿ ಕಾಟ ಜಾಸ್ತಿ. ಹಾಗಾಗಿ ಈ ಥರ ಎಳೆ ತೆಂಗಿನಕಾಯಿಗಳನ್ನ ನೋಡಿ, ಎಳೆ ತೆಂಗಿನಕಾಯಿಗಳನ್ನ ಕಿತ್ತಾಕ್ಬಿಟ್ಟಿದೆ. ಕೋತಿ ಕಾಟ ಜಾಸ್ತಿ. ಆಮೇಲೆ ಕೊಕ್ಕೋ ಅಂತ ಒಂದು ಗಿಡ ಇದೆ, ನೀವು ಇದು ನೋಡಿರ್ಬೋದು, ಏನೋ ಚಾಕ್ಲೇಟ್ ಮಾಡ್ತಾರೆ, ಚಾಕ್ಲೇಟ್, ಅದ್ರದ್ದು ಗಿಡ ಇದು. ಅದರದ್ದೇ ಗಿಡ, ಕಾಯಿ ಇಲ್ಲ, ಕಾಯಿ ಇದ್ರೆ ತೋರಿಸ್ತಾ ಇದೆ. ಸೊ ನೋಡಿ ಇಲ್ಲಿ ಕಾಣ್ತಾ ಇದೆ, ಕಾಯಿ ಇದೆ ಇದರಲ್ಲಿ. ಸೊ ಇದು ನಮ್ಮ ತೋಟ, ಇದರಲ್ಲಿ ಒಂದು ಕೆರೆ ಇದೆ. ಅಮ್ಮ ಆಲ್ರೆಡಿ ಬಂದಿದ್ದಾರೆ. ಸಿಕ್ಕಿದಮ್ಮ? 3 ಸಿಕ್ಕಿದೆ. ಒಳ್ಳೆದ ಮತ್ತೆ ಚೆಕ್ ಮಾಡುವ, ಈಗ ಇರಲಿ, ಒಟ್ಟಿಗೆ ಹಾಕಿ. ಒಂದು ಬೊಂಡ ಕೂಡ ಬಿದ್ದಿದೆ ನೋಡಿ. ಇದು ಕೋತಿ ಕಾಟದಿಂದ ಅಮ್ಮ ಬೊಂಡ. ಮಂಗನ ಕೆಲಸ ಇದೆಲ್ಲ. ಗೊತ್ತದೆ ಅದೆಂತ ಕಸ. ಅಮ್ಮ ತೆಂಗಿನಕಾಯಿ ಹಿಡಿತಿದ್ದಾರೆ. ತೆಂಗಿನಕಾಯಿ ಅದಲ್ಲೇ ಬಂತ ತೆಂಗಿನಕಾಯ ವೇಸ್ಟ್. 2 ತಕ 3 ಅದ. ಮ್ಯಾಲ್ ಬಿಸಾಕ್ ಕಿತ್ತಾಕ್. ವೇಸ್ಟ್, 2 ವೇಸ್ಟೇ. ಒಳ್ಳೆದೆ, ವೇಸ್ಟಿ ಪೂರ ವೇಸ್ಟೇ. ಓಟೇನ ಶೇ. ಅಮ್ಮ ಕ್ಯಾಚಿಂಗ್ ರೆಡಿ ಇದ್ದಾರೆ. ಇದು ನಮ್ಮದು ತೋಟ ಹತ್ರ ಇರೋ ಒಂದು ಗುಡ್ಡ. ಫುಲ್ ವಾಟ್ರ್ ಇದೆ ನೋಡಿ. ಇಷ್ಟು ಆಲ್ಮೋಸ್ಟ್ 1.1 ಫೀಟ್ ಅಡಿ ವಾಟ್ರ್ ಇದೆ. ಬಂತು ನೋಡು ತೆಂಗಿನಕಾಯ.
ಓ ಎಲ್ಲ ವೇಸ್ಟಾ? ಎಂತ? ಹಾಂ, ಅದು ಹೋಗಿ ಬಿಡಿ, ವೇಸ್ಟ್ ಅದು. ಹ್ಞೂ, ಹೇಳಿ 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 ಹೋಗ್ಲಿ ಅತ್ತ. ನಮ್ಮ ಕಡೆ ಈ ಥರ ಅಡಿಕೆ ಮರನ ಕಟ್ ಮಾಡಿ ಈ ಥರ ಹಾಕ್ಬಿಟ್ಟು ಸೇತುವೆ ಮಾಡ್ತಾರೆ. ಆ ಕಡೆ ಎಮರ್ಜೆನ್ಸಿಗಳಿಗೆ ಈ ಥರ ಸೇತುವೆ ಥರ ಮಾಡ್ತಾರೆ. ಆ ಕಡೆಯಿಂದ ಈ ಕಡೆ ಹೋಗಬೇಕು ಅಂದರೆ ಬ್ರಿಡ್ಜ್, ನ್ಯಾಚುರಲ್ ಬ್ರಿಡ್ಜ್. ತೋಟ ಇದು ಬ್ಯಾಂಬೋ ಟ್ರೀ, ಆರೆಂಜ್ ಕಲರ್ ಬ್ಯಾಂಬೋ ಟ್ರೀ ಇದು ನೋಡಿ, ಆರೆಂಜ್ ಕಲರ್ ಬ್ಯಾಂಬೋ ಟ್ರೀ. ಪೆಪ್ಪರ್ ಇನ್ನೂ ಆಗಿಲ್ಲ. ಬಾಳೆ ಗೊನೆ ಹಾಕಿದೆ, ಎರಡೇ ಬಾಳೆ. ಇನ್ನು ಇದು ಬೆಳಿಬೇಕು, ಬೆಳೆದಾದ್ಮೇಲೆ ಕಟ್ ಮಾಡಿ ತೊಗೊಂಡು ಹೋಗ್ತೀವಿ, ತಿನ್ನೋದಕ್ಕಾಗತ್ತೆ. ಸೇಲ್ ಮಾಡಲ್ಲ ನಾವು, ಜಸ್ಟ್ ಮನೆಯಲ್ಲಿ ಮಕ್ಕಳು ಅಕ್ಕನ ಮಕ್ಕಳೆಲ್ಲ ಬಂದಾಗ ತಿನ್ನೋದಕ್ಕಾಗತ್ತೆ. ಅಡಿಕೆ ಗಿಡ ನೋಡಿ ಈ ಥರ ಮೇಲೆ ಬೇರು ಬಂದುಬಿಟ್ಟಿದೆ. ಈ ಥರನೂ ಬರುತ್ತೆ ಸಮ್ಟೈಮ್ಸ್, ಗಿಡದ ಮೇಲೆ ಬೇರು ಬರುತ್ತೆ. ಆ್ಯಕ್ಚುಲಿ ಬುಡದಲ್ಲಿ ಬಂದಿರುತ್ತೆ ಆಲ್ರೆಡಿ ಬೇರು, ಬಟ್ ಅದ್ರ ಮೇಲೇನೂ ಬಂದಿದೆ ನೋಡಿ. ತೆಂಗಿನಕಾಯಿ ಬಿದ್ದಿದೆ. ಅಯ್ಯಬ್ಬ, ತೆಂಗಿನ ಮರ ಇರುತ್ತಲ್ಲ, ಸುಟ್ಟೋಗಿರುತ್ತೆ. ಅದರಿಂದ ಈ ಥರದ್ದು ವುಡ್ದು ಮಾಡ್ತಾರೆ, ಮನೆಗಳಿಗೆ ಹಾಕ್ತಾರೆ. ಇದನ್ನ ವುಡ್ದು ಡಿಸೈನ್ ಮಾಡ್ತಾರೆ. ಏಳೆಂಟು ಬಾ, 9 ಕಾಯ. ಸೊ ನಾನು ಇವತ್ತು ನಮ್ಮ ಫ್ರೆಂಡ್ ಮನೆ ಹತ್ರ ಹೋಗ್ತಿದ್ದೀನಿ. ಸೊ ಫ್ರೆಂಡ್ ಮನೆ ಅಂದರೆ ಅಲ್ಲಿ ನಮ್ಮ ಸಂಘ ಇದೆ, SDM ಸಂಘ ಅಂತ. ಸೊ ಆ ಸಂಘದ ಕಡೆಯಿಂದ ಕೆಲವು ಕಾಮಗಾರಿ ಕೆಲಸಗಳನ್ನ ನಮ್ಮ ಸಂಘದ ಸದಸ್ಯರುಗಳ ಮನೇಲಿ ಮಾಡ್ತೀವಿ. ಅಲ್ಲಿ ಹೋಗ್ತಾ ಇದ್ದೀನಿ, ಯಾಕಂದ್ರೆ ನಮ್ಮ ಮನೆಗೂ ಕೆಲಸಕ್ಕೆ ಬಂದಿದ್ದಾರೆ. ಸೊ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಏನೋ ಸಣ್ಣ ಪುಟ್ಟ ನಮ್ಮ ಕೈಲಾಗೋ ಕೆಲಸಗಳನ್ನ ಮಾಡೋಣ. ನೀವು ನೋಡ್ಬೋದು, ನಾನೀಗ ಸ್ಟಾಪ್ ಮಾಡಿರೋದು ಒಂದು ತಿಕ್ ಫಾರೆಸ್ಟ್ ಮಿಡ್ಲಲ್ಲಿ. ಸೊ ಇವ್ರ ಮನೆಗೆ ಕಿಯ್ಯೂರಿಂದ ಒಳಗಡೆ ಫಾರೆಸ್ಟ್ ಮಿಡ್ಲಲ್ಲಿ ಹೋಗಬೇಕು. ಸೊ ನಮ್ಮ ಜೊತೆ ಇದೆ ನಮ್ಮ ಆಯಾಬೂಜ. ಇಟ್ಸ್ ಅವರ್ ಆಯಾಬೂಜ. ಹೋಗ್ತಾ ಇದ್ದೀವಿ. ದಿಸ್ ಈಸ್ ಮೈ ಆಯಾಬೂಜ. ಇದು ನಮ್ಮ ಅಕ್ಕನ ಸ್ಕೂಟ್ರು, ನನ್ನ ಹತ್ರನೇ ಇರುತ್ತೆ. ಸೊ ನಾನು ಇದನ್ನು ಮನೇಲಿ ಎಲ್ಲೇ ಹೋಗೋದಂದ್ರೂ ಇದೇ ಗಾಡಿಗೆ ಓಡಾಡ್ತೀನಿ ನಾನು. ಆನ್ ದ ಫಾರೆಸ್ಟ್. ಆ್ಯಕ್ಚುಲಿ ಇದು ತುಂಬ ಸ್ವಲ್ಪ ಡೇಂಜರಸ್ ಫಾರೆಸ್ಟೇ, ಯಾಕೆಂದರೆ ಇಲ್ಲಿ ಕಾಡಲ್ಲಿ, ನಮ್ಮ ಕಡೆ ಕಾಡೆಮ್ಮೆ ಅಂತಾರೆ, ಬಾಹುಬಲಿಯಲ್ಲಿ ಬರುತ್ತಲ್ವ ಒಂದು ಬುಲ್. ಸೊ ಆ ಥರದ್ದು ಬುಲ್ ಬರುತ್ತೆ ಜಾಸ್ತಿ ಇಲ್ಲಿ. ಕಾಟಿ ಅಂತಾರೆ, ಕಾಟಿ ಅಥವಾ ಕಾಡೆಮ್ಮೆ ಅಂತಾರೆ, ತುಂಬ ವೆರೈಟಿ ನೇಮ್ಸ್ ಇದೆ ಅದಕ್ಕೆ. ಸೊ ಈ ರೋಡಲ್ಲಿ ಆಲ್ಮೋಸ್ಟ್ ಜಾಸ್ತಿ ಅದು ಇರುತ್ತೆ, ಸರ್ಟನ್ ಟೈಮಲ್ಲಿ ಇರುತ್ತೆ. ಇವತ್ತು ಕಾಣಿಸ್ತಾ ಇಲ್ಲ. ಮತ್ತು ಜಿಂಕೆಗಳು ಕೂಡ ಬರುತ್ತೆ. ಸೊ ಎರಡೂ ಸೈಡ್ ಫಾರೆಸ್ಟ್ ಇದೆ. ನಾವು ಇಲ್ಲಿಂದ ಮುಂದೆ ಇಲ್ಲೊಂದು ಆರ್ಚ್ ಇದೆ ನೋಡಿ, ಇಲ್ಲಿಂದ ಲೆಫ್ಟ್ ಹೋಗಬೇಕು. ಇದು ಪಳ್ಳತಡ್ಕ ಹೊಸಮ್ಮ ದೇವಸ್ಥಾನಕ್ಕೆ ಹೋಗುತ್ತೆ ಈ ರೋಡು. ಇಲ್ಲಿಂದ ಲೆಫ್ಟ್.
ಕೆಲಸಕ್ಕೆ ಎಲ್ಲರೂ ಬೇಗ ಹೋಗಿ ಕೆಲಸ ಮಾಡ್ತಿದ್ದಾರೆ. ನಾನು ಸ್ವಲ್ಪ ಮನೇಲಿ ಕೆಲಸಗಳಿದ್ದಿದ್ದಕ್ಕೆ ನಾನು ಆ್ಯಕ್ಚುಲಿ 2 ಡೇಸ್ ಲೀವಲ್ಲೇ ಬರೋದಲ್ವ, ಮನೆ ಸ್ವಲ್ಪ ಕೆಲಸ ಇದ್ದಿದ್ದಕ್ಕೆ ಮನೆ ಕೆಲಸ ಮುಗಿಸ್ಕೊಂಡು ಹೋಗ್ತಾಯಿದ್ದೀನಿ. ಹೆಂಗಿದೆ ನಮ್ಮ ಸ್ಕೂಟ್ರ್ ಸೌಂಡು ಡಿಫ್ರೆಂಟ್ ಆಗಿದೆಯಲ್ಲ. ಫುಲ್ ಬಿಸಿಲು. ಆಲ್ಮೋಸ್ಟ್ ಕೆಲಸ ಎಲ್ಲ ಮುಗೀತು. ಕೆಲಸ ಮುಗಿಯೋತ್ತಿಗೆ 3 o'clock ಆಯಿತು. ಊಟ ಆಗ್ತಾ 4 o'clock ಆಯಿತು.